ಬೆಂಗಳೂರಿನ ಬಳಿಕ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ವಾಹನಗಳ ಧಾವಂತ ಮಿತಿ ಮೀರುತ್ತಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ರಸ್ತೆ ದಾಟಲು ಒಂದು ಕ್ಷಣದ ಪುರ್ಸೊತ್ತು ಕೂಡ ಇಲ್ಲ. ಅರೆಕ್ಷಣ ಯಾಮಾರಿದ್ರು ಕೂಡ ಪ್ರಾಣಕ್ಕೆ ಸಂಚಕಾರ. ಇಂತಹ ಸ್ಥಳಗಳಲ್ಲಿ ನಗರದ ಹೃದಯ ಭಾಗವಾಗಿರುವ ಹಂಪನಕಟ್ಟೆ ಸಿಗ್ನಲ್ ಕೂಡ ಒಂದು. ಯಾಕಂತೀರಾ? ಈ ಸ್ಟೋರಿ ನೋಡಿ. ಎಸ್, ಈ ರೀತಿ ಧಾವಂತದಲ್ಲಿ ಓಡಾಡುವ ವಾಹನ ಸವಾರರನ್ನ ಒಮ್ಮೆ ನೋಡಿ. ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ದಿನನಿತ್ಯ ಟ್ರಾಫಿಕ್ ಜಾಮ್. ಈ ಭಾಗದಲ್ಲಿ ಸುಗಮ ಸಂಚಾರಕ್ಕಾಗಿ ಪೊಲೀಸ್ ಇಲಾಖೆ ಸ್ಥಳೀಯ ಆಡಳಿತದ ನೆರವಿನೊಂದಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡಿದೆ. ಇದರಲ್ಲಿ ಕೇಂದ್ರ ಭಾಗವಾದ ಹಂಪನಕಟ್ಟೆಯ ಪ್ರಧಾನ ಸಿಗ್ನಲ್ ವ್ಯವಸ್ಥೆಯು ಒಂದಾಗಿದ್ದು, ದುರಸ್ತಿಪಡಿಸಿ ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸಿಗ್ನಲ್ ವ್ಯವಸ್ಥೆಯನ್ನ ಸುಗಮಗೊಳಿಸಲಾಗಿದೆ. ಆದ್ರೆ ಇದೇ ಸಿಗ್ನಲ್ ವ್ಯವಸ್ಥೆ ಜನರ, ವಾಹನ ಸವಾರರ ಪ್ರಾಣಕ್ಕೆ ಸಂಚಕಾರವಾಗಿದೆ. ಕೆಲ ದಿನಗಳ ಹಿಂದೆ ಇದೇ ಸ್ಥಳದಲ್ಲಿ ಸಿಟಿ ಬಸ್ಸಿಗೆ ಬೈಕ್ ಸವಾರನೊಬ್ಬ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಮತ್ತು ಬೈಕ್ಗೆ ಬೆಂಕಿ ಹತ್ತಿಕೊಂಡಿತ್ತು. ಇದಕ್ಕೆ ಕಾರಣ ಬಸ್ಸು ಚಾಲಕನ ಸಿಗ್ನಲ್ ಜಂಪ್ ಮಾಡಿದ್ದೇ ಆಗಿತ್ತು. ಮಂಗಳೂರು ನಗರದಲ್ಲಿ ಇಂತಹುದೇ ಅನೇಕ ಪ್ರಕರಣಗಳು ನಡೆಯುತ್ತಿದ್ದರೂ ಸಮಸ್ಯೆಗೆ ಅಧಿಕಾರಿಗಳು ಮಾತ್ರ ಸ್ಪಂದಿಸುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಅವಾರ್ಡ್ ಪಡೆದ ACP ಪೊಲೀಸರು ಸಹ ಈ ಬಗ್ಗೆ ನಾನು ಮುಖತವಾಗಿ ಭೇಟಿಯಾಗಿ ಮತ್ತು ಲಿಖಿತವಾಗಿ DCP ದಿನೇಶ್ ಕುಮಾರ್ ಮತ್ತು ಕಮಿಷನರಿಗೆ ಮನವಿ ಕೊಟ್ಟಿದ್ದೇನೆ. ಮಂಗಳೂರಿನ ಟ್ರಾಫಿಕ್ ಅವ್ಯವಸ್ಥೆ ಬಗ್ಗೆ ಯಾವುದೇ ಮನವಿಗೂ ನಮ್ಮ ಇತ್ತೀಚೆಗೆ ಟ್ರಾಫಿಕ್ ಇಲಾಖೆ ಅಥವಾ ಟ್ರಾಫಿಕ್ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ. ದಿನೇ ಮಂಗಳೂರಲ್ಲಿ ಟ್ರಾಫಿಕ್ ಅವ್ಯವಸ್ಥೆ ಹೋಗ್ತಾ ಇದೆ, ಹದ್ದಗೆಟ್ಟು ಹೋಗ್ತಾ ಇದೆ. ಈಗ ನಿನ್ನೆ ತಾನೇ ಒಂದು ನಂತೂರಲ್ಲಿ ದ್ವಿಚಕ್ರ ವಾಹನದ ಟ್ಯಾಂಕರ್ ಅಡಿಗೆ ಬಿದ್ದು ಸತ್ತ. ಇತ್ತೀಚಿನ ಒಂದು ತಿಂಗಳಲ್ಲಿ ನೋಡುವಾಗ ಕೆಲವಾರು ಅಪಘಾತಗಳಾಗಿ ಕೆಲವು ಜೀವ ಕಳ್ಕೊಂಡಿದ್ದಾರೆ. ಈ ಒಂದು ಹಂಪನಕಟ್ಟೆ ಸಿಗ್ನಲಲ್ಲಿ ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ, ಫ್ರೀ ಲೆಫ್ಟಿಗೆ ಅವಕಾಶ ಕೊಡಬೇಕು ಮತ್ತು ಒಂದು ರೆಗ್ಯುಲೇಷನ್ ಆಗಿ ಬಸ್ಸು ಮಾಲಕರಾಗಲಿ ಯಾವುದೇ ವಾಹನ ಮೇಲೆ ಉಗ್ರ ಕ್ರಮ ಕೈಗೊಳ್ಳದಿದ್ದರೆ ಇದಾಗಿದೆ. ಇದು ಏನಾಗ್ತಾ ಇದೆ, ಇಲ್ಲಿ ಟ್ರಾಫಿಕ್ ಅವರು ಸ್ವಲ್ಪ ಸೌಮ್ಯ ಮತ್ತು ಇದರ ಈ ಒಂದು ಕಾರಣದಿಂದ ಬಸ್ಸು ಮಾಲಕರ ಪರವಾಗಿ ಅಥವಾ ಯಾವುದೇ ವಾಹನ ಪಾಲಕ ಪರವಾಗಿ ಕಠಿಣ ಕ್ರಮ ಕೈಗೊಳ್ತಿದ್ರೆ, ಇದು ಸೆಕ್ಷನ್ 307 ಅಥವಾ 308 ಯಾವುದು ಇತ್ತೀಚೆಗೆ ಹಾಕಿದ್ರಲ್ಲ ಬಲ್ಲಾಳ್ ಭಾಗದಲ್ಲಿ, ಅಂಥ ಕ್ರಮ ಕೈಗೊಳ್ತಿದ್ರೆ ಈ ಥರ ಸಮಸ್ಯೆ ಆಗ್ತಾ ಇಲ್ಲ. ಎಲ್ಲ ಇದು ಟ್ರಾಫಿಕ್ಗಳು ಬ್ಲಾಕ್ ಆಗಿ ಇನ್ನು ಮುಂದೆ ಅಲ್ಲಿ ಏನಾಗ್ಬೋದು ಅಂದರೆ ಕ್ಲಾಕ್ ಟವರ್ ವರೆಗೆ ಬ್ಲಾಕ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಫೆರೇರಾ ಹೋಟ್ಲ್ ಹತ್ರ ಒಂದು ಬಸ್ ಸ್ಟಾಪ್ ಕೊಟ್ಟಿದ್ದಾರೆ. ಬಸ್ ಸ್ಟಾಪ್ ಕೊಟ್ಟದ್ದು ಸಂತೋಷವೇ, ಆದರೆ ಏನಾಗ್ತಾ ಇದೆ, ಎಲ್ಲ ಬಸ್ಗಳು ಅಡ್ಡದಿಡ್ಡಿ ನಿಂತುಕೊಂಡು ಜನರನ್ನು ಹತ್ತಿಸ್ತಾ ಇದ್ದಾರೆ. ಇದು ಪಾದಚಾರಿಗಳೇ ಅಪಾಯವಾಗಿ ಸಹ ಪರಿಗಣಿಸಬಹುದು. ಹಂಪನಕಟ್ಟೆ ಜಂಕ್ಷನ್ಗಳಲ್ಲಿ ಈ ರೀತಿ ಸಿಗ್ನಲ್ ಉಲ್ಲಂಘನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಹಂಪನಕಟ್ಟೆ ಸಿಗ್ನಲ್ನಲ್ಲಿ ವಾಹನಗಳ ಸರಾಗ ಓಡಾಟಕ್ಕೆ ಅನುಕೂಲವಾಗಲೆಂದು ಫ್ರೀ ಲೆಫ್ಟ್ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆದ್ರೆ ಕ್ಲಾಕ್ ಟವರ್ ನಿಂದ KS ರಾವ್ ರಸ್ತೆ ಕಡೆಗೆ ಸಾಗುವಲ್ಲಿ ಅಗಲ ಕಿರಿದಾಗಿರುವ ಕಾರಣ ಫ್ರೀ ಲೆಫ್ಟ್ ಕಷ್ಟಕರವಾಗಿದೆ. ಇಲ್ಲೇ ಬಸ್ಸಿಗಾಗಿ ಪ್ರಯಾಣಿಕರು ಕಾದು ನಿಲ್ಲುವ ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳು ಬರುವ ಕಾರಣದಿಂದಲೇ ದುರಂತಗಳು ನಡೆಯುತ್ತಿದೆ. ಸಿಗ್ನಲ್ನಲ್ಲಿ 55 ಸೆಕೆಂಡ್ಗಳ ಅವಕಾಶವನ್ನ ನಾವು ನೋಡಿದ್ದೇವೆ. ಇಲ್ಲಿ ಫ್ರೀ ಲೆಫ್ಟ್ ನೀಡಿದ್ದರಿಂದ ವಾಹನದ ಸುಗಮ ಸಂಚಾರ ಆಗುತ್ತಿದೆ. ಆದ್ರೆ ಕ್ಲಾಕ್ ಟವರ್ ನಿಂದ KS ರಾವ್ ರಸ್ತೆಗೆ ಸಾಗುವ ದಾರಿಯಲ್ಲಿ ಸಮಸ್ಯೆ ಇದೆ. ಅಲ್ಲಿ ರಸ್ತೆ ಅಗಲೀಕರಣವಾದ ಬಳಿಕ ಸಮಸ್ಯೆ ಕ್ಲಿಯರ್ ಆಗಲಿದೆ. ಇನ್ನು ವಾಹನ ಸವಾರರು ಟ್ರಾಫಿಕ್ ನಿಯಂತ್ರಣಕ್ಕೆ ಹಾಕಿರುವ ಸಿಗ್ನಲ್ಗಳನ್ನ ಗಮನಿಸಿ ವಾಹನವನ್ನ ಚಲಾಯಿಸಿರಿ. 1-2 ನಿಮಿಷದ ವಿಳಂಬಕ್ಕಾಗಿ ಆತುರಪಟ್ಟು ಜೀವಕ್ಕೆ ಅಪಾಯವನ್ನ ತಂದುಕೊಳ್ಳಬೇಡಿ ಎನ್ನುತ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿ. ಹಂಪನಕಟ್ಟೆ ಜಂಕ್ಷನಲ್ಲಿ ಅರಳಿಕಟ್ಟೆ ಅಥವಾ ನೀವು ವಿಜಯ ಪೆನ್ ಮಾರ್ಟು ಆಗ ಸಿಗ್ನಲ್ ಪಾಯಿಂಟಲ್ಲಿ ಅವರು ಹತ್ಕೊಳ್ತಿದ್ರು. ಅವಾಗ ಏನಾಗ್ತದೆ, ಬಸ್ಗಳು ಬಂದು ಅಬ್ಸ್ಟ್ರಕ್ಷನ್ ಮಾಡಿ ಫ್ರೀ ಫ್ಲೋ ಆಫ್ ಟ್ರಾಫಿಕ್ಗೆ ತೊಂದರೆ ಆಗ್ತಿತ್ತು. ಆ ಕಾರಣ ನಾವೀಗ ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿಬಿಟ್ಟು ಯಾವುದು ಹತ್ತದಾಗಲಿ ಇಳಿಯೋದಾಗಲಿ ಮಾಡಬಾರ್ದು ಅಂತ ಹೇಳಿ ರಿಸ್ಟ್ರಿಕ್ಷನ್ ಮಾಡಿ ನಾವು ಪೊಲೀಸನ್ನು ಹಾಕಿದ್ದೀವಿ ಇಲ್ಲಿ. ಆ ಕಾರಣಕ್ಕೆ ಆ ಜಾಗದಲ್ಲಿ ಅವರು ಯಾರೂ ಹತ್ತಲಿಕ್ಕಿಲ್ಲ. ಅವರು ಮುಂದಿನ ಪಾಯಿಂಟಿಗೆ ಹೋಗಬೇಕು. ಯಾಕಂದರೆ ವೆರಿ ಕ್ಲೋಸ್ ಒಂದು 1/2 ಕಿಲೋಮೀಟ್ರು ಇಲ್ಲ, ಒಂದು 300 ಮೀಟರ್ ಬಸ್ ಸ್ಟಾಪ್ ಇದೆ. ಹಾಗಾಗಿ ಜನ ಈಗ ನಾವು JVS ಆ್ಯಂಡ್ ಸನ್ಸ್ ಹತ್ರ ಹೋಗಲಿಕ್ಕೆ ಎಲ್ಲ ಅಲ್ಲಿ ಹೋದರೆ ಈಸಿ ಆಗ್ತದೆ. ಅದು ಬಿಟ್ಟು ಸಿಗ್ನಲ್ ಪಾಯಿಂಟ್ ಹತ್ತೋದ್ರಿಂದ ಟ್ರಾಫಿಕ್ಕಿಗೆ ಫ್ರೀ ಫ್ಲೋ ಆಗೋದಿಲ್ಲ. ಜನ ಹತ್ತಾರೆ, ಹಿಂದ್ಗಡೆ ಬರೋ ವೆಹಿಕಲ್ಸ್ಗೆ ಹೋಗ್ಲಿಕ್ಕೆ ಆಗಲ್ಲ, ಬಸ್ಗಳು ನಿಲ್ಲಿಸ್ಕೊಳ್ತಾರೆ, ಪಿಕಪ್ ಮಾಡ್ತಾರೆ. ಆ ಕಾರಣಕ್ಕೆ ನಾವು ಅಲ್ಲಿ ಅವಾಯ್ಡ್ ಮಾಡ್ತಾ ಇದ್ವಿ. ಅದು ಮುಂದೆ ನಾವು ಏನು ಬ್ಯಾರಿಕೇಡ್ ಹಾಕಿದ್ವಿ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟು ನಾವು ಅಲ್ಲಿ ಏನಾಗುತ್ತೆ, ಫುಟ್ಪಾತ್ ಆದಮೇಲೆ ಅಲ್ಲಿ ರೈಲಿಂಗ್ಸ್ ಹಾಕ್ಬಿಟ್ಟು ಯಾವುದೋ ಬಸ್ಸಲ್ಲಿ ಹತ್ತೋದಾಗಲಿ ಇಳಿಯೋದಾಗಲಿ ಅದು ಮಾಡದಿದ್ದಾಗ ನಾವು ಕ್ರಮ ಕೈಗೊಳ್ತೀವಿ. ನಗರ ವ್ಯಾಪ್ತಿಯಲ್ಲಿ ವಾಹನಗಳ ವೇಗ 20 ರಿಂದ 30 ಕಿಲೋಮೀಟರ್ ಮೀರುವಂತಿಲ್ಲ.
ಆದ್ರೆ ನಗರ ವ್ಯಾಪ್ತಿಯಲ್ಲಿ ವಾಹನಗಳನ್ನು ವೇಗವಾಗಿ ಚಲಾಯಿಸಲಾಗುತ್ತಿದೆ. ಜೊತೆಗೆ ಕರ್ಕಶ ಹಾರ್ನ್, ಶಬ್ದ ಮಾಲಿನ್ಯ ಮಾಡುವ ಕ್ಯಾಟ್ ಸೈಲೆನ್ಸರ್ ಹಾಕಿದ ಬೈಕ್, ಕಾರುಗಳು ಮಾಡುವ ಸದ್ದು ಜನರ, ಅದರಲ್ಲೂ ಹಿರಿ ಜೀವಗಳ ಜೀವವನ್ನ ಹಿಂಡುತ್ತಿದೆ. ಇಂತಹ ವಿರುದ್ಧ ಕ್ರಮ ಜರುಗಿಸಬೇಕಾದ ಸಂಚಾರಿ ಪೊಲೀಸರು ಮಾತ್ರ ಕಣ್ಣಿದ್ದು ಕುರುಡರಾಗಿ ನಿರಾಸಕ್ತಿಯನ್ನ ವಹಿಸಿದ್ದಾರೆ. ಕೇವಲ ಹೆಲ್ಮೆಟ್, ಹೊಗೆ ತಪಾಸಣೆ, ಟಿಂಟ್, ವಾಹನ ಚಾಲನಾ ಪರವಾನಗಿ, ವಾಹನ ದಾಖಲೆಗಳನ್ನು ಮಾತ್ರ ಪರಿಶೀಲಿಸುವ ನೆಪದಲ್ಲಿ ವಾಹನಗಳನ್ನು ನಿಲ್ಲಿಸಿ ನಿಮ್ಮ ವಾಹನದ ಮೇಲೆ ಹಳೆ ಕೇಸುಗಳಿವೆ ಎಂದು ಹೆದರಿಸಿ ಕಾರ್ಯ ಸಂಚಾರಿ ಪೊಲೀಸರು ಹಣವನ್ನ ವಸೂಲಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪವನ್ನ ಮಾಡುತ್ತಿದ್ದಾರೆ. ನಗರದಲ್ಲಿ ಸುಗಮ ಸಂಚಾರ ಚಾಲನೆಗೆ ಹೆಚ್ಚಿನ ಮುತುವರ್ಜಿಯಿಂದ ಪೊಲೀಸ್ ಇಲಾಖೆ ಕಾರ್ಯ ಮಾಡಬೇಕಿದ್ದರೆ ಸಾರ್ವಜನಿಕರು ಕೂಡ ಸಂಚಾರಿ ನಿಯಮಗಳನ್ನು ಪಾಲಿಸಿ ಇಲಾಖೆಯೊಂದಿಗೆ ಸ್ಪಂದಿಸಬೇಕಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7.